ನಾನು ಲಿಖಿತಾ ಸಾಲ್ಯನ್. ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವೋಕ್ಸ್ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಕೇರಳ ರಾಜ್ಯದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದ ಮೊಕದ್ದಮೆಯಲ್ಲಿ ಅಲ್ಲಿನ ಉಚ್ಚ ನ್ಯಾಯಾಲಯವು ಇಬ್ಬರು ಪೊಲೀಸರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದೆ. 26ರ ಯುವಕನೊಬ್ಬನನ್ನ ಪೊಲೀಸ್ ಚಿತ್ರವಧೆ ಮಾಡಿ ಸಾಯಿಸಿದ ಪ್ರಕರಣ ಕೇರಳವನ್ನ ಕಲಕಿತ್ತು. ಈ ಪ್ರಕರಣದಲ್ಲಿ ಕೇರಳ ಹೈಕೋರ್ಟ್ ಇಬ್ಬರು ಪೊಲೀಸರಿಗೆ ಮರಣದಂಡನೆ ವಿಧಿಸಿತ್ತು. 2005ರಲ್ಲಿ ತಿರುವನಂತಪುರ ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಉದಯ್ ಕುಮಾರ್ ಲಾಕಪ್ ಡೆತ್ ಕಂಡಿದ್ದ. ಈ ಪ್ರಕರಣದಲ್ಲಿ ಜೀತಕುಮಾರ್ ಹಾಗೂ ಶ್ರೀಕುಮಾರ್ ಎಂಬ ಇಬ್ಬರು ಪೊಲೀಸರೇ ಆರೋಪಿಗಳು. ಅವರ ತಪ್ಪು ಸಾಬೀತಾಗಿ ಇದು ಯೋಚಿತ ಕೊಲೆ ಎಂದು ಸಿಬಿಐ ವಿಶೇಷ ಜಸ್ಟಿಸ್ ನಾಸಿರ್ ಅವರು ಇಬ್ಬರಿಗೂ 2018ರಲ್ಲಿ ಮರಣದಂಡನೆ ವಿಧಿಸಿದ್ರು. ಶಿವಗಂಗೆ ಜಿಲ್ಲೆಯಲ್ಲಿ ಅಜಿತ್ ಕುಮಾರ್ ಎಂಬುವರ ಕಸ್ಟಡಿ ಸಾವಾಗಿದೆ. 5 ಪೊಲೀಸರ ಬಂಧನವಾಗಿದೆ. ಅವರಿಗೆ ಜಾಮೀನು ಕೂಡದು. ಕೇರಳದಲ್ಲಿ ನೀಡಿದ ಮಾದರಿ ಶಿಕ್ಷೆ ನೀಡಬೇಕು ಎಂದು ಜನರು ಪ್ರತಿಭಟನೆ ನಡೆಸಿದ್ರು. ಉಡುಪಿಯ ಹಿರಿಯಡ್ಕದ ಸ್ವರ್ಣ ನದಿಯ ತೀರದಲ್ಲಿರುವ ಶ್ರೀ ಪುತ್ತಿಗೆ ಮೂಲ ಮಠದಲ್ಲಿ ವಾರ್ಷಿಕ ಮಹಾಭಿಷೇಕವು ನಡೆಯಿತು. ಇದರ ಅಂಗವಾಗಿ ಶ್ರೀರಾಮ ನರಸಿಂಹದೇವರ ಸಹಿತ ಮಠದ ಸಂಸ್ಥಾನ ದೇವರಿಗೆ ವಿವಿಧ ಮಂಗಳ ದ್ರವ್ಯಗಳನ್ನು ಒಳಗೊಂಡಂತೆ ಪಂಚಾಮೃತಾಭಿಷೇಕ ಮತ್ತು ಸಿಯಾಳಾಭಿಷೇಕವನ್ನ ಮಾಡಲಾಯಿತು. ವಿಶೇಷ ಅಲಂಕಾರವನ್ನ ಮಾಡಿ ಮಹಾಪೂಜೆಯನ್ನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮನ್ಯುಸೂಕ್ತ ಹೋಮದ ಮಂಡಲ ಪೂಜೆ ಮಾಡಿ ವಿವಿಧ ಮಂಗಳ ದ್ರವ್ಯಗಳನ್ನು ಅರ್ಪಿಸಿ ಹೋಮದ ಮಹಾಪೂಜೆ ಹಾಗೂ ಪೂರ್ಣಾಹುತಿಯನ್ನ ಮಾಡಲಾಯಿತು. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಪುತ್ತಿಗೆ ಮಠದ ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ಪ್ರಸನ್ನಾಚಾರ್ಯ ಅವರ ನೇತೃತ್ವದಲ್ಲಿ ನಡೆಯಿತು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ವಾರ್ಷಿಕ ಉದ್ವರ್ತನೆಯು ನಡೆಯಿತು. ಈ ಪ್ರಯುಕ್ತ ಪರ್ಯಾಯ ಪುತ್ತಿಗೆ ಮಠದ ಉಭಯ ಶ್ರೀಪಾದರು, ಸಿಬ್ಬಂದಿ ವರ್ಗ ಹಾಗೂ ಭಕ್ತರನ್ನೊಡಗೂಡಿ ಶ್ರೀ ಕೃಷ್ಣ ಮಠದ ಒಳಗಡೆ ಹಾಗೂ ಗರ್ಭಗುಡಿಯನ್ನ ಸ್ವಚ್ಛಗೊಳಿಸುವ ಕಾರ್ಯವೂ ನಡೆಯಿತು. ಕೃಷ್ಣ ಮಠ ಸ್ವಚ್ಛ ಮಾಡಿದ ಬಳಿಕ ಕಿರಿಯ ಶ್ರೀಪಾದರಿಂದ ಉಷಾಕಾಲದ ಪೂಜೆ ನಡೆಯಿತು. ಬಳಿಕ ಆರತಿಯನ್ನ ಬೆಳಗಿದ್ರು. ಈ ಸಂದರ್ಭದಲ್ಲಿ ಪರ್ಯಾಯ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ಹಾಗೂ ಸಿಬ್ಬಂದಿ ವರ್ಗ ಭಕ್ತರು ಉಪಸ್ಥಿತರಿದ್ದರು.
ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಉಡುಪಿ. ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಜನರ ಪಾಲಿಗೆ ವರದಾನವಾಗಿದ್ದು, ಬಡವರು ಮಧ್ಯಮ ವರ್ಗದವರಿಗೆ ನೆರವು ನೀಡಿದ್ದು ಜೀವನ ಮಟ್ಟ ಸುಧಾರಿಸಿದೆ ಎಂದು ಉಡುಪಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು ಹೇಳಿದರು. ಅವರು ಇನ್ನ ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ತಾಲೂಕು ಪಂಚಾಯತ್ ಕಾರ್ಕಳ, ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಹಾಗೂ ಇನ್ನ ಗ್ರಾಮ ಪಂಚಾಯತ್ ವತಿಯಿಂದ ನಡೆದ ಗ್ಯಾರಂಟಿ ಅದಾಲತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸರ್ವಸಾಮಾನ್ಯ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಪ್ರತಿ ಒಂದು ಪಕ್ಷ ಕೂಡ ಈ ದೇಶದ ಜನರಿಗೆ ಏನು ಅವರು ಅಧಿಕಾರ ಬಂದ ಮೇಲೆ ಏನು ಪ್ರಗತಿಪರ ಕಾರ್ಯಕ್ರಮವನ್ನು ಹಾಕಿಕೊಡುತ್ತಾರೆ ಅನ್ನತಕ್ಕಂಥ ಒಂದು ಪ್ರಣಾಳಿಕೆಯನ್ನು ಮಾಡ್ತಾರೆ. ಅದು ಯಾವುದೇ ಪಕ್ಷ ಇರಲಿ ಅದು ಮಾಡ್ತಾರೆ. ಅದೇ ರೀತಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಇಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಅದೇ ರೀತಿ ಇಂದಿನ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ತುಂಬಾ ಆಲೋಚನೆ ಮಾಡಿ ನಾವು ಚುನಾವಣೆಯಲ್ಲಿ ಏನೆಲ್ಲ ಜನರಿಗೆ ಕೆಲಸ ಮಾಡಲಿಕ್ಕೆ ಉಂಟು ಚುನಾವಣೆ ಆದ ನಂತರ ಅಂತ. ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಜಿಲ್ಲಾ ಉಪಾಧ್ಯಕ್ಷ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಟೀಕೆಕಾರರ ಬಾಯಿ ಮುಚ್ಚಿಸುವ ಗ್ಯಾರಂಟಿ ಯೋಜನೆಗಳು ನಿರಂತರವಾಗಿ ಮುಂದುವರಿಯಲಿದೆ. ಗ್ಯಾರಂಟಿ ಯೋಜನೆಯ ಅಪಪ್ರಚಾರಕ್ಕೆ ಕಿವಿಗೊಡಬೇಡಿ ಎಂದರು. ಅಪಪ್ರಚಾರ ಮಾಡ್ಕೊಂಡಾಗ ಅದಕ್ಕೆ ಒಂದೇ ಪ್ರಚಾರದ ಅಗತ್ಯ ಹೋಗುದು ನಿಜವಾದ ಅವಶ್ಯಕತೆ 2 ವರ್ಷ ಜೇಬಲ್ ಒಂದೇ ಕಾರ್ಯಕ್ರಮ ಮಂದಿಸಿ ಸುಗಂಡ ಗೊತ್ತಿದ್ದಾರೆ ಜೇಬಲ್ ಇಡೀ ಕಾಂಗ್ರೆಸ್ ತಾಲೂಕು ಮಂದಿಸಿ ತಾಯಿ ಮಂದಿಸಿ ಜನಕ್ಕೆ ಉಪಕಾರ ಮಾಡ್ಕೊಳ್ಳಿಕ್ಕೆಲ್ಲ ಬೇಳೆ ಯಾಕಂದ್ರೆ ಐಕೋಸ್ಕರ ನೀವು ಆಯ್ಕೆ ಮಾಡ್ತಾರೆ ಮುಲ್ಪ ಪಂಚಾಯತ್ ಇಬ್ಬರು ಇನ್ನ 3 ಪಂಚಾಯತ್ ಉಂಟು ಅವು ಅವೇ ಬೇಳೆ ಮಾಡ್ಕೋಸ್ಕರ ಇಪ್ಪರು ಆಂಡಲ ಜನಗಳು ಬೇರೆ ಬೇರೆ ಸಂದರ್ಭ ಮಸ್ತ್ ಅಪಪ್ರಚಾರ ಮಾಡ್ಕೊಳ್ಳಿ ಇನ್ನೂ ಭಾರಿ ಜನಗಳು ಅದಾಗ ಒಂದೇ ನಮ್ಮ ಬಂದ ಕೆಲಸನ ಒದ್ದು ಬರ್ಬರ ಅವಶ್ಯಕತೆ ಉಂಟು ಬರ್ಬರ ಉದ್ದೇಶದಿಂದ ಈ ಕಾರ್ಯಕ್ರಮ ಬಂದ ಬಂದು ನೀವು ತೂದಿಪ್ಪರ ಒಂದು ಸರ್ಕಾರದ ವಿರುದ್ಧ ಪಂಚಾಯತ್ ವಿರುದ್ಧ ಪ್ರತಿಭಟನೆ ಮಾಡ್ತೀರಿ. ಏನು ವಿರುದ್ಧ ಪ್ರತಿಭಟನೆ ಮಾಡ್ಬೋದು? ಕಾರ್ಕಳ ತಾಲೂಕು 34 ಪಂಚಾಯತ್ ಅಗಲದ ಆಡಳಿತ ಇಬ್ಬರು ಅಗಲ ಅಧ್ಯಕ್ಷರನ್ನು ಅಗಲ ಸದಸ್ಯರನ್ನೇ ಬೀದಿ ಕಾರ್ಪೊರೇಷನ್ ಬೇರೆಯಿಂದ ಇದು ಅನ್ಯ ಸರ್ಕಾರ ಬಿಜೆಪಿ ಸರ್ಕಾರದಲ್ಲೂ ಮತ್ತೊಂದು ಬೇರೆ ನಿಜ ಕೆಟ್ಟ ಪ್ರವೃತ್ತಿ. ಯಾಕಂದ್ರೆ ದಕ್ಷಿಣ ಕನ್ನಡ ನೋಡಿ ಪೀಡಿ ಹೆಬ್ಬಲ ಇತ್ತೀಚಿ ದುಂಬುಡುಚಲ ಕಾಂಗ್ರೆಸ್ ಸರ್ಕಾರದ ಮಾನ್ಯ ವೀರಪ್ಪ ಮೊಯ್ಲಿ, ಮಾನ್ಯ ಗೋಪಾಲ್ ಭಟ್ಟಾರು ನಿರಂತರ ಅವಶ್ಯಕತೆ ಉಂಟು. ದೇವಣ್ಣ ಬಂದ 8 ಬೇರೆ ಜನಮಾನಸರುಂಟು ಇಲ್ಲಿಕ್ಕಿಲ್ಲ. ವೀರಪ್ಪ ಮೊಯ್ಲಿ ರಾಜ್ಯಸಭೆ ಉಪ ಶಾಸಕರಾದ ಆಯ್ಕೆ ಆಗಿದ್ದೇವೆ. ನಮ್ಮಲ್ಲಿ ಈ ಭಾಗವಂತೆ ಕಾಪು ಕ್ಷೇತ್ರ ಹಿಡಿತು ಆದಾಗ ಪೂರಾ ಕಾರ್ಕಳ ಕ್ಷೇತ್ರ ಹಿಡಿದಿದ್ದಿ. ಇನ್ನ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಸರಿತಾ ಶೆಟ್ಟಿ ಸಭೆಯ ಅಧ್ಯಕ್ಷತೆ ವಹಿಸಿದ್ರು. ವೇದಿಕೆಯಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಅಜಿತ್ ಹೆಗ್ಡೆ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾ ಸದಸ್ಯ ದೀಪಕ್ ಕೋಟ್ಯಾನ್, ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಶಾಂತ್ ರಾವ್, ಇನ್ನ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ದಿವಾಕರ ಶೆಟ್ಟಿ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಸಮಿತಿಯ ಮುಖ್ಯಸ್ಥರು, ವಿವಿಧ ಇಲಾಖೆ ಅಧಿಕಾರಿಗಳು, ಗ್ರಾಮ ಪಂಚಾಯತ್ನ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇನ್ನ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಕುಶಾ ಆರ್ ಮೂಲ್ಯ ಸ್ವಾಗತಿಸಿ ಗ್ರಾಮ ಪಂಚಾಯತ್ನ ಪಿಡಿಒ ಸದಾಶಿವ ಮೂಲ್ಯ ಕಾರ್ಯಕ್ರಮ ನಿರೂಪಿಸಿದರು. ಖಲೀಲ್ ವಿ4 ನ್ಯೂಸ್ ಕಾರ್ಕಳ. ಹೆಜಮಾಡಿ ಗ್ರಾಮ ಪಂಚಾಯತ್ ಮತ್ತು ಟೋಲ್ಗೇಟ್ ತಕರಾರು ದಿನೇ ದಿನೇ ಹೆಚ್ಚಾಗುತ್ತಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಗಲಾಟೆಗಳು ನಡೆಯುತ್ತಲೇ ಇದೆ. ಸೋಮವಾರದಂದು ನಡೆದ ಟೋಲ್ ವಿವಾದವು ಸ್ಥಳೀಯರಿಗೆ ಟೋಲ್ ವಿನಾಯಿತಿ ಬಗ್ಗೆಯಾದರೆ, ಗುರುವಾರದಂದು ಬೆಳಿಗ್ಗೆ ಟೋಲ್ ಗೇಟ್ ಅಧಿಕಾರಿಗಳು ಲೋಕೋಪಯೋಗಿ ರಸ್ತೆಗೆ ತಡೆಬೇಲಿ ಹಾಕಿದ್ದರ ಬಗ್ಗೆ ಆಗಿದೆ. ಹೆಜಮಾಡಿ ಟೋಲ್ ಪ್ಲಾಜಾವನ್ನು ಗುತ್ತಿಗೆ ಪಡೆದ ಕೆಕೆಆರ್ ಕಂಪನಿಯು ಸ್ಥಳೀಯರನ್ನು ಕಡೆಗಣನೆ ಮಾಡುತ್ತಿದ್ದು, ಸ್ಥಳೀಯ ವಾಹನಗಳಿಗೆ ರಿಯಾಯಿತಿಯನ್ನು ನೀಡದೇ ಇರುವುದರಿಂದ ತಮ್ಮ ಅಹವಾಲುಗಳನ್ನು ಪಂಚಾಯತ್ನಲ್ಲಿ ಲಿಖಿತ ರೂಪದಲ್ಲಿ ನೀಡಿರುವ ಹಿನ್ನೆಲೆಯಲ್ಲಿ ಹಾಗೂ ಕೆಕೆಆರ್ ಟೋಲ್ ಸಿಬ್ಬಂದಿಗಳ ದುರ್ವರ್ತನೆಯಿಂದ ರೊಚ್ಚಿಗೆದ್ದ ಹೆಜಮಾಡಿ ಗ್ರಾಮ ಪಂಚಾಯತ್ ಪ್ರತಿಭಟನೆ ಮಾಡಿ ಟೋಲ್ ಗೇಟ್ ಬಳಿಯ ಖಾಸಗಿ ಜಾಗದಲ್ಲಿ ಪ್ರತ್ಯೇಕ ರಸ್ತೆ ನಿರ್ಮಿಸಿ ವಾಹನ ಸವಾರರಿಗೆ ಅವಕಾಶ ಮಾಡಿಕೊಟ್ಟಿದ್ದರಿಂದ ನೂರಾರು ವಾಹನಗಳು ಟೋಲ್ ಮುಕ್ತವಾಗಿ ಸಂಚರಿಸಿದ್ವು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಯವರಿಗೆ ಲಿಖಿತ ರೂಪದಲ್ಲಿ ಮನವಿಯನ್ನು ನೀಡಲಾಗಿತ್ತು. ಮುಂದಿನ ಆದೇಶದವರೆಗೆ ಯಥಾಸ್ಥಿತಿಯನ್ನು ಕಾಪಾಡುವಂತೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದರು.
ಸೋಮವಾರ ನಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಕರಾರು ನಡೆಯುತ್ತಿರುವ ಬೆನ್ನಲ್ಲೇ ಹೆಜಮಾಡಿ ಟೋಲ್ ಪ್ಲಾಜಾದ ಅಧಿಕಾರಿ ತಿಮ್ಮಯ್ಯ ಅವರು ಗ್ರಾಮ ಪಂಚಾಯತ್ನವರು ನಿರ್ಮಿಸಿದ ರಸ್ತೆ ಜಾಗದಲ್ಲಿ ಸಿಮೆಂಟು ಕಲ್ಲು ದಂಡೆ ಹಾಗೂ ಕಬ್ಬಿಣದ ರಾಡ್ಗಳನ್ನು ಅಳವಡಿಸಿ ಶಾಶ್ವತ ರಸ್ತೆ ಸಂಚಾರ ತಡೆಯುವಂತೆ ತಡೆಬೇಲಿ ನಿರ್ಮಾಣ ಮಾಡುತ್ತಿರುವುದು ಗ್ರಾಮ ಪಂಚಾಯತ್ನ ಕೆಂಗಣ್ಣಿಗೆ ಗುರಿಯಾಗಿದೆ. ಮಾಹಿತಿ ತಿಳಿದ ಗ್ರಾಮ ಪಂಚಾಯತ್ನ ಆಡಳಿತ ಮಂಡಳಿ ಮತ್ತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಸದಸ್ಯರು ಘಟನಾ ಸ್ಥಳಕ್ಕೆ ಆಗಮಿಸಿ ಯಾವುದೇ ಕಾಮಗಾರಿ ಮಾಡದಂತೆ ತಡೆದಿದ್ದು, ಟೋಲ್ಗೇಟ್ ಸಿಬ್ಬಂದಿಯವರು ಶಾಶ್ವತ ರಸ್ತೆ ತಡೆಗಾಗಿ ತಂದಿದ್ದ ಸ್ವತ್ತುಗಳನ್ನು ವಶಪಡಿಸಿಕೊಂಡಿದ್ದೇವೆ ಎಂದು ಗ್ರಾಮ ಪಂಚಾಯತ್ನ ಆಡಳಿತ ಮಂಡಳಿಯವರು ತಿಳಿಸಿದ್ದಾರೆ. ಪಡುಬಿದ್ರಿ ಠಾಣಾಧಿಕಾರಿ ಶಕ್ತಿವೇಲು ಆಗಮಿಸಿ ಸಮಾಧಾನ ಪಡಿಸಿ ಜಿಲ್ಲಾಧಿಕಾರಿ ಆದೇಶದಂತೆ ಯಥಾಸ್ಥಿತಿ ಕಾಪಾಡುವಂತೆ ಹೇಳಿದರು. ಈ ಸಂದರ್ಭ ಹೆಜಮಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ರೇಷ್ಮಾ ಮೆಂಡನ್, ಉಪಾಧ್ಯಕ್ಷ ಮೋಹನ್ ಸುವರ್ಣ, ಪಂಚಾಯತ್ ಸದಸ್ಯರಾದ ಶರಣ್ ಕುಮಾರ್ ಮಟ್ಟು, ಪ್ರಾಣೇಶ್ ಹೆಜಮಾಡಿ, ಪ್ರಸಾದ್, ಕಬೀರ್, ಜನಾರ್ದನ್ ಕೋಟ್ಯಾನ್, ಪವಿತ್ರ ಗಿರೀಶ್, ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಸುಧಾಕರ್ ಕರ್ಕೇರ, ಎಚ್ ರವಿ, ಲೋಕೇಶ್ ಅಮೀನ್ ಸಾರ್ವಜನಿಕರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ. ಭಾರತದ ಪ್ರಧಾನಿ ಮೋದಿಯವರು ನಿನ್ನೆ ಘಾನಾದಲ್ಲಿದ್ದರು. ಇಂದು ಟ್ರಿನಿಡಾದ್ ಟೊಬ್ಯಾಗೊದಲ್ಲಿ ಇದ್ದಾರೆ. ಆ ದೇಶಗಳಿಗೆ ಮೋದಿಯವರ ಮೊದಲ ಯಾತ್ರೆ ಇದು. ಟ್ರಿನಿಡಾದ್ ಟೊಬ್ಯಾಗೊದ ಫೋರ್ಟ್ ಆಫ್ ಸ್ಪೇನ್ನಲ್ಲಿ ಪ್ರಧಾನಿ ಮೋದಿಯವರನ್ನು ಅಲ್ಲಿನ ಪ್ರಧಾನಿ ಕಮಲಾ ಪ್ರಸಾದ್ ಅವರು ಸ್ವಾಗತಿಸಿದರು. ಕ್ಯಾಬಿನೆಟ್ ಸಚಿವರು ಮತ್ತು ಸೆನೆಟರ್ಗಳ ಮುಂದೆ ಮೋದಿಯವರಿಗೆ ಗಾರ್ಡ್ ಆಫ್ ಹಾನರ್ ಗೌರವ ನೀಡಲಾಯಿತು. ದ್ವಿಪಕ್ಷೀಯ ಮಾತುಕತೆ ಮೂಲಕ ಎರಡೂ ದೇಶಗಳ ಬಾಂಧವ್ಯ ಗಟ್ಟಿಗೊಳಿಸುವುದಾಗಿ ಈ ಸಂದರ್ಭದಲ್ಲಿ ಮೋದಿಯವರು ತಿಳಿಸಿದರು. 150 ವರ್ಷಗಳಷ್ಟು ಹಿಂದೆ ಟ್ರಿನಿಡಾದ್ ಟೊಬ್ಯಾಗೊಗೆ ಕಾರ್ಮಿಕರಾಗಿ ಬಂದಿದ್ದ ಭಾರತೀಯ ಸಮುದಾಯವು ಇಂದು ಅಲ್ಲಿನ ಪ್ರಮುಖ ನಿರ್ಣಾಯಕ ಸಮುದಾಯವೆನಿಸಿದೆ. ನಿನ್ನೆ ಘಾನಾದಲ್ಲಿ ಅಲ್ಲಿನ ಅಧ್ಯಕ್ಷ ಜಾನ್ ದಮಾನಿ ಮಹಾಮಾ ಅವರು ಮೋದಿಯವರಿಗೆ ದ ಆಫೀಸರ್ ಆಫ್ ದ ಆರ್ಡರ್ ಆಫ್ ದ ಸ್ಟಾರ್ ಆಫ್ ಘಾನಾ ಗೌರವ ಪ್ರಶಸ್ತಿ ಪ್ರದಾನ ಮಾಡಿದರು. ಶಾಲಾ ವಿದ್ಯಾರ್ಥಿಗಳನ್ನು ಉತ್ತಮ ಪ್ರಜೆಗಳನ್ನಾಗಿಸುವ ಹಾಗೂ ಶಾಲೆಯ ಪ್ರಜಾಪ್ರಭುತ್ವಾತ್ಮಕ ಪರಂಪರೆಯನ್ನು ಗೌರವಿಸುವ ಉದ್ದೇಶದೊಂದಿಗೆ ಗಡಿ ಪ್ರದೇಶದಲ್ಲಿ ಕಾರ್ಯಾಚರಿಸುತ್ತಿರುವ ಕುಂಜತ್ತೂರು ಹಾಗೂ ಹೊಸಂಗಡಿ ಪೀಸ್ ಕ್ರಿಯೇಟಿವ್ ಶಾಲೆಗಳಲ್ಲಿ 2 ದಿನಗಳ ಕಾಲ ಶಾಲಾ ಸಂಸತ್ ಚುನಾವಣೆ 2025-26 ಬಹಳ ಅದ್ದೂರಿಯಿಂದ ನೆರವೇರಿತು. ವಿದ್ಯಾರ್ಥಿ ದೆಸೆಯಲ್ಲಿಯೇ ಸಾರ್ವತ್ರಿಕ ಚುನಾವಣೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶಾಲೆಯಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯುವ ಮಾದರಿಯಲ್ಲಿ ಚುನಾವಣೆ ನಡೆಯಿತು. ಪ್ರಜಾಪ್ರಭುತ್ವವನ್ನ ಆಲಿಂಗಿಸಿ ನಿಮ್ಮ ಆಯ್ಕೆ, ನಿಮ್ಮ ಹಕ್ಕು, ನಿಮ್ಮ ಧ್ವನಿ ಎಂಬ ಪ್ರಮೇಯದೊಂದಿಗೆ ವಿದ್ಯಾರ್ಥಿಗಳ ಅಭಿಪ್ರಾಯ ಆಲಿಸಿಕೊಂಡು ಈ ವರ್ಷವೂ ವಿದ್ಯಾಲಯದ ವಿಭಿನ್ನ ಹುದ್ದೆಗಳಿಗೆ ಚುನಾವಣೆ ನಡೆಯಿತು. ಈ ಚುನಾವಣೆ ಶಾಲಾ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣ ಹಾಗೂ ಜವಾಬ್ದಾರಿ ಹಾಗೂ ಸಮೂಹ ಚಿಂತನೆ ಬೆಳೆಸುವ ಪ್ರಮುಖ ಹಂತವಾಗಿದೆ.
ವಿದ್ಯಾರ್ಥಿಗಳೆಲ್ಲರ ಭಾಗವಹಿಸುವಿಕೆ ಹಾಗೂ ಸಹಕಾರದಿಂದ ವಿದ್ಯಾರ್ಥಿಗಳ ಸಂಸತ್ತು ಚುನಾವಣಾ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆಯಿತು. ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಾಲಾ ಗುರುತಿನ ಪತ್ರವನ್ನು ತೋರಿಸಿ ಎಡಗೈ ತೋರು ಬೇಳೆಗೆ ಶಾಯಿಯನ್ನ ಹಾಕಿಸಿಕೊಂಡು ಗೌಪ್ಯ ಮತದಾನದಲ್ಲಿ ಭಾಗವಹಿಸಿದ್ರು. ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್, ಕೋಆರ್ಡಿನೇಟರ್ ಆಯಿಷಾ, ಅಫ್ಸಾನಾ, ರೋಶ್ನಿ, ಶಿಕ್ಷಕಿಯರಾದ ಅನೂರ್, ಆಶಿಫಾ, ಸನಾ ಕೌಸರ್, ಮಹರೂಬ್, ವೀಣಾ ಹಾಗೂ ಫಹದ್ ಉಪಸ್ಥಿತರಿದ್ದರು. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ. ಕುಡಿದ ಮತ್ತಿನಲ್ಲಿ ಮನೆಯಲ್ಲಿ ತಂದೆ ಮತ್ತು ಸಹೋದರನಲ್ಲಿ ಗಲಾಟೆ ಮಾಡಿದ ವ್ಯಕ್ತಿಯೋರ್ವ ಮನೆಯ ಬಾಲ್ಕನಿಗೆ ಅಳವಡಿಸಿದ್ದ ಅಲ್ಯೂಮಿನಿಯಂ ಪಾರ್ಟಿಷನ್ ಗಾಜಿಗೆ ಆವೇಶದಿಂದ ಕೈಯನ್ನು ಬಡಿದ ಪರಿಣಾಮ ರಕ್ತಸ್ರಾವಗೊಂಡು ಸಾವನ್ನಪ್ಪಿದ ಘಟನೆ ಉಳ್ಳಾಲ ಠಾಣಾ ವ್ಯಾಪ್ತಿಯ ಮಾಡೂರು ಅರಸುನಗರ ಎಂಬಲ್ಲಿ ನಡೆದಿದೆ. ಮಾಡೂರು ಅರಸುನಗರ ನಿವಾಸಿ ನಿತೀಶ್ ಸಾವನ್ನಪ್ಪಿದ ವ್ಯಕ್ತಿ. ನಿತೀಶ್ ಅವರ ತಂದೆ ಸತೀಶ್ ನಾಯ್ಕ್ ಹಾಗೂ ಸಹೋದರ ದುರ್ಗೇಶ್ ಜೊತೆ ಮಾಡೂರು ಅರಸುನಗರದಲ್ಲಿ ವಾಸವಾಗಿದ್ದು, ತಂದೆ ಮಕ್ಕಳು ಕರಿದ ತಿಂಡಿ ತಿನಿಸುಗಳನ್ನು ತಯಾರಿಸಿ ಅಂಗಡಿಗಳಿಗೆ ವಿತರಿಸುವ ಉದ್ಯಮ ನಡೆಸುತ್ತಿದ್ದರು ಎನ್ನಲಾಗಿದೆ. ನಿತೀಶ್ ಅವರು 2023ರಲ್ಲಿ ಪತ್ನಿಯಿಂದ ವಿಚ್ಛೇದನ ಪಡೆದಿದ್ದಾರೆ ಎನ್ನಲಾಗಿದೆ. ನಿತೀಶ್ ದಿನನಿತ್ಯಲೂ ರಾತ್ರಿ ಮದ್ಯಪಾನ ಮಾಡಿ ಬಂದು ಮನೆಯಲ್ಲಿ ತಂದೆ ಮತ್ತು ಅಣ್ಣನಲ್ಲಿ ಗಲಾಟೆಯನ್ನ ನಡೆಸಿ ಕಿಟಕಿಗಳ ಗಾಜನ್ನ ಪುಡಿ ಮಾಡುತ್ತಿದ್ದರಂತೆ. ನಿನ್ನೆ ರಾತ್ರಿಯೂ ಸುಮಾರು 9 ಗಂಟೆಯ ವೇಳೆಗೆ ಮನೆಯಲ್ಲಿ ಗಲಾಟೆ ನಡೆದಿದೆ. ನಿತೀಶ್ನ ತಾಯಿ, ತಂದೆ, ಅಣ್ಣ ಮನೆಯಲ್ಲಿದ್ದ ವೇಳೆ ಈ ಗಲಾಟೆ ನಡೆದಿದ್ದು, ಈ ವೇಳೆ ನಿತೀಶ್ ಮನೆಯ ಬಾಲ್ಕನಿಗೆ ಅಳವಡಿಸಿದ ಅಲ್ಯೂಮಿನಿಯಂ ಪಾರ್ಟಿಷನ್ನ ಗಾಜಿಗೆ ಬಲವಾಗಿ ಕೈಯಿಂದ ಹೊಡೆದಿದ್ದು ರಕ್ತಸ್ರಾವವಾಗಿದೆ. ಮನೆ ಮಂದಿ ಎಂದಿನಂತೆ ಇರುವ ಗಲಾಟೆ ಎಂದು ಗ್ರಹಿಸಿ ಕೋಣೆಯೊಳಗಡೆ ಸೇರಿದ್ದಾರೆ. ಇತ್ತ ನಿತೀಶ್ ರಕ್ತಸ್ರಾವವಾಗಿ ಪ್ರಾಣ ಸಂಕಟದಿಂದ ಚೀರಾಡಿದ್ದು, ಆತನ ಕೂಗು ಕೇಳಿಸಿ ಮನೆಯ ಕೆಳ ಅಂತಸ್ತಿನಲ್ಲಿ ವಾಸವಿದ್ದ ನಿತೀಶ್ನ ಚಿಕ್ಕಪ್ಪನ ಮಗಳು ಮೇಲಕ್ಕೆ ಓಡಿ ಬಂದಿದ್ದಾರೆ. ರಕ್ತದ ಮಡುವಿನಲ್ಲಿದ್ದ ನಿತೀಶ್ನನ್ನ ಸ್ಥಳೀಯ ಬಜರಂಗ ದಳದ ಮುಖಂಡ ಅರ್ಜುನ್ ಮಾಡೂರು ಮತ್ತು ಸ್ನೇಹಿತರು ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ದಾಖಲಿಸಿದ್ದು, ಚಿಕಿತ್ಸೆ ಫಲಕಾರಿಯಾಗದೆ ನಿತೀಶ್ ಸಾವನ್ನಪ್ಪಿದ್ದಾರೆ. ವಿಧಿವಿಜ್ಞಾನ ತಂಡ, ಉಳ್ಳಾಲ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆಯನ್ನ ನಡೆಸಿದ್ದು, ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. ಯುಎಸ್ಎ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಬಿಗ್ ಬ್ಯೂಟಿಫುಲ್ ಬಿಲ್ ಎಂದು ಕರೆದುಕೊಂಡಿರುವ ಸುಂಕದ ಮಸೂದೆ ಪಾಸ್ ಆಗಿದೆ. ಇದು ಭಾರತೀಯರು ಇಲ್ಲಿ ಹೂಡಿಕೆ ಮಾಡುವುದಕ್ಕೆ ಕಡಿವಾಣ ಹಾಕುತ್ತದೆ. ಟ್ರಂಪ್ ಅವರ ಹೊಸ ಸುಂಕದ ಮಸೂದೆ ಅತಿ ಮುಖ್ಯ ಅಂಶಗಳಲ್ಲಿ ಒಂದು ಎಂದರೆ, ಭಾರತೀಯ ಮತ್ತಿತರರು ಅಲ್ಲಿ ದುಡಿದು ಸಂಪಾದಿಸಿದ್ದನ್ನ ನೇರ ಭಾರತದಲ್ಲಿ ಹೂಡಿಕೆ ಮಾಡಿ ಲಾಭ ಮಾಡಿಸಿಕೊಳ್ಳಲು ಅವಕಾಶವಿಲ್ಲ. ಭಾರಿ ಸುಂಕದ ಸಂಕೋಲೆ ಇದೆ. ಯುಎಸ್ಎ ಸಂಸತ್ತು ಕಾಂಗ್ರೆಸ್ನಲ್ಲಿ ಅದು ಪಾಸ್ ಆಗಿದೆ. ಕಾಯ್ದೆಯೂ ಆಯಿತು. 900 ಪುಟಗಳ ಬೃಹತ್ ಮಸೂದೆಯಿದು. ಅಲ್ಲಿ ದುಡಿದು ಇಲ್ಲಿ ಹೂಡುವುದಕ್ಕೆ ಹಾಕಿದ 5% ಸುಂಕವನ್ನ ಕೊನೆಯಲ್ಲಿ 1%ಕ್ಕೆ ಇಳಿಸಿದ್ದಾಗಿ ಹೇಳಲಾಗಿದ್ರೂ ಅದಿನ್ನೂ ಖಚಿತವಾಗಿಲ್ಲ. ಅಲ್ಲಿರುವ ಎನ್ಆರ್ಐಗಳು ಹೆಚ್ಚಿನ ಮೊತ್ತದ ಹಣವನ್ನ ಟ್ರಾನ್ಸ್ಫರ್ ಮಾಡಲು ವಿತ್ತ ಇಲಾಖೆಯ ಅನುಮತಿ ಬೇಕಾಗಿರುತ್ತದೆ. ವಿದೇಶದಲ್ಲಿದ್ದು ಯುಎಸ್ಎಗೆ ದುಡಿದ ಹಣ ಕಳುಹಿಸುವವರಿಗೆ ಹೊಸ ನಿಯಮಗಳು ಅನ್ವಯಿಸುವುದಿಲ್ಲ. ಇನ್ನುಳಿದಂತೆ ಗಡೀಪಾರು, ವೀಸಾ ನಿರ್ಬಂಧ ಇತ್ಯಾದಿ ಹಲವು ವಿಷಯಗಳು ಪಾಸಾದ ಈ ಬಿಗ್ ಬ್ಯೂಟಿಫುಲ್ ಬಿಲ್ ಕಾಯ್ದೆಯಲ್ಲೇ ಇದೆ. ತ್ವರಿತ ನ್ಯಾಯಕ್ಕಾಗಿ ಎಂಬ ಘೋಷವಾಕ್ಯದೊಂದಿಗೆ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ರಾಜಿಯಾಗಬಹುದಾದ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ಸುಲಭವಾಗಿ ಮತ್ತು ಶೀಘ್ರವಾಗಿ ಇತ್ಯರ್ಥಪಡಿಸುವ ನಿಟ್ಟಿನಲ್ಲಿ ಲೋಕ ಅದಾಲತ್ ಕಾರ್ಯಕ್ರಮವು ಜುಲೈ 12ರಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಮತ್ತು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಬಸವರಾಜ್ ತಿಳಿಸಿದ್ದಾರೆ.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳು ಇತ್ಯರ್ಥವಾಗಿ ಲೋಕ ಅದಾಲತ್ ಯಶಸ್ವಿಯಾಗಲು ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದರು. ಈ ತಿಂಗಳ ಜುಲೈ 12ರಂದು ನಡೆಯಲಿರುವ ಲೋಕ ಅದಾಲತ್ನಲ್ಲಿ 57,305ರಷ್ಟು ಪ್ರಕರಣಗಳಲ್ಲಿ 9,302 ಪ್ರಕರಣಗಳ ವಿಚಾರಣೆ ನಡೆದು 3,148 ಪ್ರಕರಣಗಳನ್ನು ಕೈಗೆತ್ತಿಕೊಂಡು ಇತ್ಯರ್ಥಗೊಳಿಸಲು ಪ್ರಯತ್ನಿಸಲಾಗುವುದು ಎಂದು ಅವರು ಹೇಳಿದರು. ಈಗಾಗಲೇ ಜುಲೈ 12ರಂದು ನಡೆಯಲಿರುವ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರು, ಮಂಗಳೂರು ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರುಗಳು, ಪೊಲೀಸ್ ಅಧಿಕಾರಿಗಳು, ಜಿಲ್ಲಾಧಿಕಾರಿ, ಅಭಿಯೋಜಕರು, ಇನ್ಶೂರೆನ್ಸ್ ಕಂಪನಿಗಳ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಈ ಬಾರಿಯ ಲೋಕ ಅದಾಲತ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಇತ್ಯರ್ಥಕ್ಕಾಗಿ ಬಾಕಿ ಇರುವ ಸಿವಿಲ್, ವೈವಾಹಿಕ, ಮೋಟಾರು ಅಪಘಾತ ಪರಿಹಾರ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು ಸೇರಿದಂತೆ ಹಲವಾರು ಪರಸ್ಪರ ರಾಜಿಯಾಗಬಹುದಂತಹ ಸಿವಿಲ್, ಕ್ರಿಮಿನಲ್ ಪ್ರಕರಣಗಳನ್ನು ಇತ್ಯರ್ಥ ಮಾಡಲಾಗುವುದು. ಅಲ್ಲದೆ ಬ್ಯಾಂಕುಗಳಿಗೆ ಸಂಬಂಧಿಸಿದ ಸಾಲದ ಹಣದ ವಸೂಲಾತಿ ಪ್ರಕರಣಗಳು, ವಿದ್ಯುತ್ ಶಕ್ತಿ ಮಂಡಳಿ, ಜಲಮಂಡಳಿ ಅಥವಾ ಜಿಲ್ಲಾ ನ್ಯಾಯಾಲಯಕ್ಕೆ ಬರಬಹುದಾದಂತಹ ಇತರೆ ಯಾವುದೇ ಪ್ರಕರಣಗಳನ್ನು ಪೂರ್ವ ವ್ಯಾಜ್ಯ ಪ್ರಕರಣಗಳೆಂದು ಪರಿಗಣಿಸಿ ಅವುಗಳಲ್ಲಿ ಸಹ ಉಭಯ ಕಕ್ಷಿದಾರರನ್ನ ಕರೆಸಿಕೊಂಡು ರಾಜಿ ಸಂಧಾನದ ಮೂಲಕ ವಿವಾದಗಳನ್ನು ಬಗೆಹರಿಸಿ ನ್ಯಾಯ ಒದಗಿಸಲಾಗುವುದು ಎಂದು ಅವರು ಹೇಳಿದರು. 2025ರಂದು ರಾಷ್ಟ್ರೀಯ ಲೋಕ ಅದಾಲತನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭವು ಕಕ್ಷಿದಾರರಿಗೆ ತಮ್ಮ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ಶೀಘ್ರದಲ್ಲಿ ಅವರು ಇತ್ಯರ್ಥಪಡಿಸಿಕೊಳ್ಳಲು ಒಂದು ಸುವರ್ಣಾವಕಾಶ ಆಗಿದೆ. ಈ ಲೋಕ ಅದಾಲತ್ನಲ್ಲಿ ಸಿವಿಲ್ ಪ್ರಕರಣಗಳು ಅಂದರೆ ಮನೆ, ನಿವೇಶನ, ಜಮೀನು, ಚೆಕ್ ಬೌನ್ಸ್ ಪ್ರಕರಣಗಳು, ರಾಜಿ ಆಗಬಹುದಾದ ಕಂಪೌಂಡ್ ಪ್ರಕರಣಗಳು, ಅಕ್ರಮ ಮರಳು ಸಾಗಾಣಿಕೆ ಪ್ರಕರಣಗಳು, ಕಾರ್ಮಿಕ ಪ್ರಕರಣಗಳು, ಭೂ ಸ್ವಾಧೀನ ಪ್ರಕರಣಗಳು, ಈ ಜನನ ಮತ್ತು ಮರಣಕ್ಕೆ ಸಂಬಂಧಪಟ್ಟ ಪ್ರಕರಣಗಳು ಮತ್ತು ಇತರೆ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಬಹುದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕಳೆದ ಒಂದು ತಿಂಗಳಿಂದ ದಿನಾಲು ಬೈಠಕ್ ಮಾಡ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ 37 ಬೆಂಚುಗಳನ್ನು ರಚಿಸಲಾಗಿದೆ. ಈ ಎಲ್ಲ ಪ್ರಕರಣಗಳನ್ನು ಸಂಧಾನಕಾರರು, ವಕೀಲರು ಮತ್ತು ನಾವೆಲ್ಲ ನ್ಯಾಯಾಧೀಶರು ಸೇರಿ ನಾವು ಸಂಧಾನ ಮಾಡಲು ನಾವು ಕ್ರಮ ತೆಗೆದುಕೊಂಡಿದ್ದೇವೆ. ಈ ಲೋಕಾಯುಕ್ತಕ್ಕೆ ಸಂಬಂಧಪಟ್ಟಂತೆ ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕೆಂದು ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಮತ್ತು ಸದಸ್ಯ ಕಾರ್ಯದರ್ಶಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜೈಬುನ್ನಿಸಾ ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು. ಎಂಆರ್ಪಿಎಲ್ ವತಿಯಿಂದ ರಾಮಕೃಷ್ಣ ಮಿಷನ್ ಮತ್ತು ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಕುತ್ತೆತ್ತೂರು ಹಾಗೂ ಕುತ್ತೆತ್ತೂರು ಗ್ರಾಮದ ಸ್ವಸಹಾಯ ಗುಂಪಿನ ಸದಸ್ಯರು ಮತ್ತು ಸ್ಥಳೀಯ ಜನತೆಗೆ ಅಡುಗೆ ತ್ಯಾಜ್ಯ ನಿರ್ವಹಣೆ ಮತ್ತು ರಸಗೊಬ್ಬರ ತಯಾರಿಕೆಯ ಕುರಿತು ಜಾಗೃತಿ ಕಾರ್ಯಕ್ರಮವು ನಡೆಯಿತು. ಸ್ವಚ್ಛತಾ ಪಕ್ವಾಡ ಕಾರ್ಯಕ್ರಮದಲ್ಲಿ ಸುಮಾರು 70 ಸದಸ್ಯರು ಭಾಗವಹಿಸಿದ್ರು. ಶ್ರೀರಾಮಕೃಷ್ಣ ಮಠದ ರಂಜನ್ ಬೆಳ್ಳಾರಪಾಡಿ ಅಡುಗೆ ತ್ಯಾಜ್ಯ ಮತ್ತು ಅಡುಗೆ ವಿಂಗಡಣೆಯ ಕುರಿತು ಜಾಗೃತಿಯನ್ನ ಮೂಡಿಸಿದ್ರು. ಭಾಗವಹಿಸಿದ್ದ ಎಲ್ಲರಿಗೂ ಸೆಣಬಿನ ಚೀಲಗಳನ್ನು ವಿತರಿಸಲಾಯಿತು. ಪ್ರಶಾಂತ್ ಬಾಳಿಗ ಜಿಎಂ, ಸಿಎಸ್ಆರ್ ಮತ್ತು ಕೇಶವ್ ಪಾಠಾಳೆ ಈ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಕರಾವಳಿಯ ಸ್ತ್ರೀಯರ ಸೌಂದರ್ಯ, ಪ್ರತಿಭೆ ಮತ್ತು ಸಂಸ್ಕೃತಿಯನ್ನು ಅನಾವರಣಗೊಳಿಸುವ ಮಂಗಳೂರು ದಿವಾ ಮಿಡಲ್ ಈಸ್ಟ್ 2025 ಎನ್ನುವುದು ಯುವತಿಯರು ಹಾಗೂ ಮಹಿಳೆಯರಿಗೆ ಅಪೂರ್ವ ಅವಕಾಶವಾಗಿದ್ದು ಆಸಕ್ತರನ್ನು ಆಹ್ವಾನಿಸಲಾಗುತ್ತಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಸಲಾಗುವುದು ಎಂದು ಸಂಘಟಕರಾದ ಸಬಿತಾ ಕಾರ್ಲೋ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೌಂದರ್ಯ ಸ್ಪರ್ಧೆಯು 21 ರಿಂದ 35 ವರ್ಷದ ಅವಿವಾಹಿತ ಹಾಗೂ
24 ವರ್ಷ ಮೇಲ್ಪಟ್ಟ ಗೃಹಿಣಿ ವಿಚ್ಛೇದಿತೆ ಸೇರಿದಂತೆ 2 ವಿಭಾಗದಲ್ಲಿ ನಡೆಯಲಿದೆ ಎಂದರು. ಮಂಗಳೂರು, ಬೆಂಗಳೂರು, ಮುಂಬೈ ಹಾಗೂ ಮಸ್ಕತ್ನ ಮಹಿಳಾ ಪ್ರತಿಭೆಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೇದಿಕೆ ಕಲ್ಪಿಸುವುದು ಈ ಸ್ಪರ್ಧೆಯ ಉದ್ದೇಶವಾಗಿದೆ. ಅದೇ ಜಾಗಗಳಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಇದರ ಜೊತೆಗೆ ಕರಾವಳಿಯ ಮಹಿಳೆಯ ಅಸ್ತಿತ್ವ, ಸಂಸ್ಕೃತಿ ಮತ್ತು ಇಂದಿನ ಸಮಾಜದಲ್ಲಿ ಆಕೆಯ ಮಹತ್ವವನ್ನು ಜಗತ್ತಿಗೆ ತೋರಿಸುವ ಇರಾದೆಯನ್ನು ಹೊಂದಲಾಗಿದೆ ಎಂದರು. ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಚ್ಛಿಸುವವರಿಗೆ ಅಗತ್ಯವಿದ್ದಲ್ಲಿ 2 ದಿನಗಳ ತರಬೇತಿಯನ್ನು ಒದಗಿಸಲಾಗುವುದು. ಸೆಪ್ಟೆಂಬರ್ನಲ್ಲಿ ಆಡಿಷನ್ ನಡೆಯಲಿದ್ದು, ನವೆಂಬರ್ನಲ್ಲಿ ದುಬೈ, ಅಜ್ಬನ್ನಲ್ಲಿ ಅಂತಿಮ ಸ್ಪರ್ಧೆ ನಡೆಯಲಿದೆ ಎಂದವರು ಹೇಳಿದರು. Mangalore Diva Medalist 2025 ಒಂಜಿ ಬ್ಯೂಟಿ ಪೇಜೆಂಟ್ ಆರ್ಗನೈಸ್ ಮಾಡ್ತಂದುಲ್ಲ. ಈ ಬ್ಯೂಟಿ ಪೇಜೆಂಟ್ ನೀವು ಡೈರೆಕ್ಟ್ ಮಾಡ್ತಂದುಲ್ಲ ಬಂಡ ಆಲ್ ದ ವುಮೆನ್ಸ್ ಆಫ್ ಮ್ಯಾಂಗ್ಳೂರ್, ದಟ್ ಈಸ್ ಫ್ರಮ್ ಕೋಸ್ಟಲ್ ಬೆಲ್ಟ್ ಆಫ್ ತುಳುನಾಡು ಇದೆಲ್ಲ ಅಕ್ಲಿ ನೀವು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಆಫ್ ಲಿತಂತು ಇರುತ್ತೆ ವಿಜನ್ ಮೀಡಿಯಂ ಅವೇನ್ ಮಲ್ಪೆರೆ ನಿಕುಲಿವೆ ಇನಿ ಬೈರ ಪೂರೋ ಮುನ್ಸನ್ಲೆತ್ತೆ. ಸೊ ಈ ಪೇಜೆಂಟ್ ನಿಕುಲು level, we want to take it in a different level to bring all the women of Mangaloreans to bring their talent on the stage, their pride, to bring the culture of Mangalore to an international level. So we are looking for all the youngsters and the Miss and Mrs. both. It's not only for Miss, So England, like we all men, brothers, fathers, all support. They are looking for a platform. Usually, who must even show up, and there is no a platform where you can go for an international level. So we have been in this industry for a longer time. We have done a lot of events there, but there was nothing called as Mangalore. So we want to take our Mangalore culture because we are from Mangalore. Our roots are from Mangalore. So we are bringing our roots upwards. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಪ್ರಿಯಾ ಫೆರ್ನಾಂಡಿಸ್, ಗೌತಮ್ ಬಂಗೇರಾ, ಚಲನಚಿತ್ರ ತಾರೆಯರಾದ ಸಮಂತಾ ಅಮೀನ್, ಚೈತ್ರಾ ಶೆಟ್ಟಿ, ಸಿದ್ಧಾರ್ಥ್ ಶೆಟ್ಟಿ, ದೇಚಮ್ಮ ಪೂಣಚ್ಚ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.